ಶುಕ್ರವಾರ ಶ್ರೀ ದುರ್ಗಾದೇವಿ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಕೋಡಿಬೆಂಗ್ರೆಯಲ್ಲಿ 15ನೇ ವರ್ಷದ ಪ್ರತಿಷ್ಠಾ ವರ್ಧಂತ್ಯುತ್ಸವ ನಡೆಯಿತು. ದೇವಸ್ಥಾನದ ಎದುರುಭಾಗದ ಯಜ್ಞಕುಂಡದಲ್ಲಿ ವೇದಮೂರ್ತಿ ವಾಗೀಶ ಶಾಸ್ತ್ರಿ ಪಾವಂಜೆ ಇವರ ನೇತೃತ್ವದಲ್ಲಿ ಚಂಡಿಕಾ ಯಾಗದ ವೇದಗಳ ಘೋಷವಾದರೆ, ನದಿಯಲ್ಲಿ ಪವನ ಆಚಾರ್ಯರ ವೀಣೆಯ ಝೇಂಕಾರದ ಅನುರಣನ. ತ್ರಿಶಕ್ತಿ ಸ್ವರೂಪಿಣಿ ದೇವಿಯ ಪ್ರೀತ್ಯರ್ಥ ಇಲ್ಲಿನ ಸೀತಾ, ಸ್ವರ್ಣ ಮತ್ತು ಮಡಿಸಾಲು ನದಿಯ ಸಂಗಮ ಸ್ಥಳವಾದ ಕೋಡಿ ನದಿ ತೀರದಲ್ಲಿ ದೋಣಿಯಲ್ಲಿ ವೀಣಾವಾದನ ಮಾಡಲು ಇಲ್ಲಿನ ದೇವಸ್ಥಾನದ ಸಂಘಟಕರು ದೋಣಿ ಒಂದರಲ್ಲಿ ಕುಳಿತುಕೊಂಡು ವೀಣಾವಾದನ ಮಾಡಲು ಮತ್ತು ಪಕ್ಕವಾದ್ಯ ನುಡಿಸಲು ವೇದಿಕೆಯೊಂದನ್ನ ಮಾಡಿದ್ರು. ಹಲವಾರು ಶಾಸ್ತ್ರೀಯ ರಾಗದ ಅನೇಕ ಗೀತೆಯನ್ನು ವಿದುಷಿ ಪವನ ಆಚಾರ್ಯರು ವೀಣೆಯಲ್ಲಿ ನಾದವನ್ನ ಹೊರಹೊಮ್ಮಿಸಿದ್ದು ಜನರು ತನ್ಮಯರಾದರು. ಸ್ವತಃ ಪವನ ಆಚಾರ್ಯ ಭಾವಪರವಶರಾಗಿದ್ದರು. ಬಳಿಕ ವೇದಿಕೆಯಲ್ಲಿ ಕೂಡ ವೀಣಾವಾದನ ಕಾರ್ಯಕ್ರಮವನ್ನ ನೀಡಿದ್ರು. ತಬ್ಲಾದಲ್ಲಿ ವಿದ್ವಾನ್ ಮಾಧವ ಆಚಾರ್ಯ, ಸಹ ವೀಣಾವಾದಕರಾಗಿ ವೈಭವ ಪೈ, ತಾಳದಲ್ಲಿ ಕುಮಾರಿ ಜಾಹ್ನವಿ ಸಹಕರಿಸಿದ್ದರು. ಈ ದಿನ ವಿಪಂಚಿ ಬಳಗ ಮಣಿಪಾಲದವರು ಶ್ರೀ ದುರ್ಗಾದೇವಿ, ಶ್ರೀ ಮಹಾಕಾಳಿ ಸನ್ನಿಧಾನದಲ್ಲಿ ಅಂದರೆ ಸರಸ್ವತಿಯು ಸೇರಿದಂತೆ ತ್ರಿಗುಣ ಮಹಾದೇವಿ ಗುಣಗಳುಳ್ಳ ತ್ರಿಗುಣಾತ್ಮಿಕೆ ಅಂತ ಹೇಳ್ತಾರೆ. ಅದರ ಮುಂದೆ ಈ ಸುಂದರ ಕೋಡಿ ಅಂದರೆ ಬಹಳ ಧನಾತ್ಮಕ ಶಕ್ತಿಗಳುಳ್ಳ ಸಮುದ್ರ ಹಾಗೂ ನದಿಯು ಸೇರುವಂತಹ ಜಾಗದಲ್ಲಿ ಅತಿ ಧನಾತ್ಮಕ ಎನರ್ಜಿಸ್ ಅಥವಾ ಶಕ್ತಿ ಇರ್ತದೆ. ಅಲ್ಲಿ ನಾವು ವೀಣಾವಾದನವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಕರಾವಳಿಯ ಕಡಲ ತಡಿಯಲ್ಲಿರುವ ಅನೇಕ ಭಜನಾ ಸಂಘಗಳ ಮೂಲಕ ಹೊರಹೊಮ್ಮುವ ಭಜನೆಯಿಂದ ಸಮುದ್ರ ರಾಜ ಶಾಂತನಾಗುತ್ತಾನೆ ಎನ್ನುವ ನಂಬಿಕೆಗೆ ವೀಣಾವಾದನದಿಂದ ತೃಪ್ತನಾಗಿ ಮತ್ತಷ್ಟು ಶಾಂತನಾಗಿ ಮಾನವರಿಗೆ ಮತ್ತು ರಾಷ್ಟ್ರಕ್ಕೆ ಸುಭೀಕ್ಷೆ ನೀಡುವಂತಾಗಲಿ ಎನ್ನುವುದು ಹಾರೈಕೆಯಾಗಿದೆ.